ಬಸವರಾಜ ಬೊಮ್ಮಾಯಿ ಸಚಿವ ಸಂಪುಟದಲ್ಲಿ ನೂತನವಾಗಿ ಸಚಿವರಾಗಿ ನೇಮಕಗೊಂಡಿರುವ ಕಾರ್ಕಳ ಕ್ಷೇತ್ರ ಶಾಸಕ ಸುನಿಲ್ ಕುಮಾರ್ ಅವರ ಮನೆ ಹಾಗೂ ಸಂಬಂಧಿಕರಲ್ಲಿ ಇದೀಗ ಹರ್ಷ ಮನೆ ಮಾಡಿದೆ. ನಮಗೆ ಸುನಿಲ್ ಕುಮಾರ್ ಮಂತ್ರಿಯಾಗಿರೋದು ತುಂಬಾ ಖುಷಿಯಾಗಿದೆ. ಆತ ಬಾಲ್ಯದಲ್ಲೇ ವಾಗ್ಮಿ, ಸಂಘಟನಾ ಚತುರನಾಗಿದ್ದಾತ. ಈತ ಸಾಮಾನ್ಯ ಕಾರ್ಯಕರ್ತನಾಗಿ ಈ ಸ್ಥಾನಕ್ಕೆ ಏರಿರೋದು ನಮಗೆ ತುಂಬಾ ಖುಷಿಯಾಗಿದೆ ಅಂತ ಸುನಿಲ್ ಕುಮಾರ್ ಚಿಕ್ಕಪ್ಪ ರಾಘವೇಂದ್ರ ಅಮೀನ್ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಇವರು ಜಿಲ್ಲೆಯ ಕಡೇಕಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುತ್ಪಾಡಿ ಅನಂತಕೃಷ್ಣ ನಗರದ ನಿವಾಸಿ. ಸುನಿಲ್ ಆಯ್ಕೆಯಿಂದಾಗಿ ನಮಗೆ ಭಾರೀ ಖುಷಿಯಾಗಿದೆ. ಟಿವಿ ಮೂಲಕ ನಾವು ಆತನ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವನ್ನ ನೋಡಿದ್ದೇವೆ. ಸುನಿಲ್ ಕುಮಾರ್ ಕಡೆಯ ಮಗನಾಗಿದ್ದು ಅಚ್ಚುಮೆಚ್ಚಿನ ಹುಡುಗ ಆಗಿದ್ದ. ಇಂದು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಮ್ಮನೆ ಹುಡುಗ ಆತ. ಕುಟುಂಬದ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ಜೊತೆಯಾಗಿ ಸಮಯವನ್ನ ಕಳೀತಾ ಇದ್ದ. ಸಚಿವನಾಗಿ ಮುಂದಿನ ದಿನಗಳಲ್ಲಿ ಉಡುಪಿ ಜಿಲ್ಲೆಯ ಅಭಿವೃದ್ಧಿ ಮಾಡುವ ಆಗ್ಲಿ ಅಂತ ಚಿಕ್ಕಮ್ಮ ಶಾರದಾ ಶುಭವನ್ನ ಹಾರೈಸಿದ್ದಾರೆ. ಇನ್ನು ಕಡೇಕಾರು ಗ್ರಾಮ ಪಂಚಾಯತ್ ಸದಸ್ಯ ಪ್ರಶಾಂತ್ ಅವರು ಕೂಡ ಸುನಿಲ್ ಕುಮಾರ್ ನೇಮಕವಾಗಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದ್ದು ಸೂಕ್ತ ಖಾತೆ ಅವರಿಗೆ ಸಿಗಲಿ ಅಂತ ಆಗ್ರಹಿಸಿದ್ದಾರೆ. ಮಂತ್ರಿಯಾಗಿದ್ದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಇದರಲ್ಲಿಯೇ ಬಹಳ ಉತ್ತಮ ವಾಗ್ಮಿಯಾಗಿದ್ದ, ಜೊತೆಗೆ ಬಹಳ ಸಂಘಟನಾ ಚಾತುರ್ಯನೂ ಅವನಲ್ಲಿತ್ತು. ನಾವು ಸಣ್ಣದಲ್ಲೇ ಯೋಚನೆ ಮಾಡಿದ್ವಿ, ಇವನು ಒಳ್ಳೆಯ ನಾಯಕತ್ವದ ಗುಣ ಇವನು ಇದೆ ಅಂತಕ್ಕಂಥ ನಾವು ಪರಿಗಣಿಸಿದ್ವಿ. ಹಾಗೆ ನಮ್ಮ ಇಚ್ಛೆಯಂತೆ, ನಮ್ಮ ಅಭಿಲಾಷೆಯಂತೆ ಅವನು ಈ ಸ್ಥಾನ ಏರಿದ ಸಾಮಾನ್ಯ ಕಾರ್ಯಕರ್ತನಾಗಿ ಈ ಸ್ಥಾನಕ್ಕೆ ಏರಿದೆ ಅಂತ ಬಹಳ ಸಂತೋಷವಾಗಿತ್ತು. ಕಾರ್ಕಳ ಕ್ಷೇತ್ರದಲ್ಲಿ ತುಂಬ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಊರಿಗೆ, ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಉತ್ತಮವಾಗಿರ್ತಕ್ಕಂಥ ಜನಪರ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾನೆ ಇಂತಕ್ಕಂಥ ಒಂದು ಪೂರ್ತಿ ಭರವಸೆ ನನಗಿದೆ. ಬಾಗರ್ ನಮಗೆ ಅವರ ಸ್ವಂತ ಅಣ್ಣ ನಮಗೆ ಲೇಡ್ನ ತೂತ ಏನಾಯ್ತು ಬಾಲ್ಯರ್ಲ ಇದರ ಲೀಡರ್ಶಿಪ್ ಗುಣ ಗಾಲಿಯರ್ದೇ ಗೊತ್ತಾಗಿರ್ತದೆ. ಎಂಟು ಟೈಮ್ಸ್ಲೆಗೆ ಹುಷಾರಿದ್ದಾಗ ಒಂದು 3 ತಿಂಗಳು ತುಂಡು ಮಸ್ತ್ ಜ್ವರ ಇರ್ತದೆ. ಆ ಟೈಮಲ್ಲಿ ಸ್ವತಃ ಆಯನೆ ಬರ್ತದೆ, ಬೇಕಂಬೋದು ಹಾಸ್ಪಿಟ್ಲಿಗೆ ಬರೋದು ಹೋದಾಗ ಇಲ್ಲದೆ ಗೊತ್ತು ಬಿಡಿಸ್ಬೋದು ಅಂತ ನನಗೆ ಕುಟುಂಬದ ಭಾರಿ ಖುಷಿ ಆಗ್ತದೆ. ನಾನು ಮತ್ತೆ ಮಲ್ಸದೇನೆ ಕುಟುಂಬಲ ನನ್ನಲ್ಲಿ ಅಂಚನೆ ಮತ್ತೆ ಬಂತು ಭರವಸೆ ಎಂಟ್ಲೆಗೊಂಡು ದೇವರ ಆಯುಷ್ಯ ಆರೋಗ್ಯ ಪಡೆದು ಕಾಪಾಡೋದು. ನಮ್ಮ ಯುವ ನಾಯಕರಾದ ಸುನಿಲ್ ಕುಮಾರ್ ಅವರು ರಾಜ್ಯದ ಮಂತ್ರಿಮಂಡಲದ ಸಚಿವರಾಗಿದ್ದಾರೆ. ಅದಕ್ಕಾಗಿ ನಾನು ಮತ್ತು ನನ್ನ ಸ್ನೇಹಿತರೆಲ್ಲ ಒಟ್ಟಾಗಿ ಇವತ್ತು ಅಭಿನಂದನೆ ಕೋರಲಿಕ್ಕಾಗಿ ಅವರ ಮನೆಗೆ ಬಂದಿದ್ದೇವೆ. ದಯಮಾಡಿ ಅವರ ಈ ಸಂದರ್ಭದಲ್ಲಿ ಯುವಕರಿಗೊಂದು ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಈ ಕರಾವಳಿ ಭಾಗದಲ್ಲಿ ಉಂಟಾದ ಹಲವು ಸಮಸ್ಯೆಗಳಿವೆ. ಈ ಸಮಸ್ಯೆಗೆಲ್ಲ ಅವರು ಕೂಡಲೇ ಸ್ಪಂದನೆ ನೀಡಿ ಅದಕ್ಕೊಂದು ಮುಕ್ತಿ ಕೊಡ್ತಾರೆ ಅಂತ ನಂಬಿಕೆ ನಮಗೆ ಇದೆ.